సోల్మేలు నమ్మకుడ్ల ತುಳುವಾರ್ತೆಲು ಗ್ಯಾಸ್ ಪಟ್ಟಣ ಜೇಂಕದು ಏಜೆನ್ಸಿಲು ಅಕ್ರಮ ದಂದೆಡಿತಿಂದಲ ಒಂದೇನು ತಡೆಪಿರ ಜಿಲ್ಲಾಡಳಿತ ಸೋತುದುಂಡು ಡಿವೈಎಫ್ಐ ಜಿಲ್ಲಾ ಗುರ್ಕಾರ್ಯರು ಬಿಕೆ ಇಮ್ತಿಯಾಜ್ ಏವ್ರ ತೋಜಾದಿರು ಗ್ಯಾಸ್ ಸಮಸ್ಯೆ ಪರಿಹಾರಗೂ ಒತ್ತಾಯ ಮಲ್ತದು ಕುಡ್ಲಡ್ ನಡಪಾಯಿನ ಪ್ರತಿಭಟನೆ ಆರೋಪಾತೇರಿಯರು ಸರಿಯಾದ ಗ್ಯಾಸ್ ಪಟ್ಟುನಟ್ ಆ ಒಂದು ಪುನಃ ಸಮಸ್ಯೆನ ಪರಿಹಾರಗೂ ಒತ್ತಾಯ ಮಲ್ತದು ಕುಡ್ಲದ ಮಿನಿ ವಿಧಾನಸೌಧದ ಎದುರು ಅಂಗಾರೆ ಡಿವೈಎಫ್ಐ ಪ್ರತಿಭಟನೆ ನಡಪಾಂಡು ಪ್ರತಿಭಟನೆ ಡಿವೈಎಫ್ಐ ಜಿಲ್ಲಾ ಗುರ್ಕಾರ್ಯರು ಬಿಕೆ ಇಮ್ತಿಯಾಜ್ ಪಾತಿರ್ದು ಗ್ಯಾಸ್ ಪಟ್ಟಣ ಕಡೆಸಾದು ಏಜೆನ್ಸಿಲು ಅಕ್ರಮದಂದೆಗೆ ಜೈದ ಅಮೆರಿಕ ಇರಾನ್ ಕೊಳಲದ ಲಾಭದ ತುಣಿರ ಗ್ಯಾಸ್ ಮಾಫಿಯಾದಕ್ಲು ಚಾಲ್ ದಿತ್ತಿದ್ದು ಈ ಅಕ್ರಮದಂದೆ ತಡೆಪೆರೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸೋತುದುಂದು ಏವ್ರ ತೋಜಾರು ರಾಜ್ಯಡು ಗ್ಯಾಸ್ಗೆ ಬರ ಇತ್ತಿನಲ್ಲ ಕುಡ್ಡದ HPCL ಗ್ಯಾಸ್ ಸ್ಥಾವರಡಿದು ಮಹಾರಾಷ್ಟ್ರಗೂ ನಿಚ್ಚಲ 300 ಹೆಚ್ಚಿಗೆ ಬುಲೆಟ್ ಟ್ಯಾಂಕರ್ಲು ಗ್ಯಾಸ್ ದಿಂಜ ಒಂದು ಪೋಂದುಲ್ಲ ಅಂದು ಇಮ್ತಿಯಾಜ್ ದೂರಿಯರು ಡಿವೈಎಫ್ಐ ಜಿಲ್ಲಾ ಕಾರ್ಯಾಂತರ ಸಂತೋಷ್ ಬಜಾಲ್ ಡಿವೈಎಫ್ಐ ಜಿಲ್ಲಾ ನಾಯಕರು ನವೀನ್ ಕೊಂಚಾಡಿ ತಯ್ಯೂಬ್ ಬೆಂಗ್ರೆ ಪ್ರತಿಭಟನೆ ನಡೆಸಿದರು. ಭಾರತ ದೇಶದಲ್ಲಿ ಇವತ್ತು ಗ್ಯಾಸ್ ಅಡುಗೆ ಅನಿಲ ಎನ್ನುವಂಥದ್ದು ಇವತ್ತು ಜನಸಾಮಾನ್ಯರಿಗೆ ಸಿಗದ ರೀತಿಯಲ್ಲಿ ಆಗಿದೆ. ಯುದ್ಧದ ಪರಿಣಾಮ ಒಂದು ರೀತಿ ಆದರೆ ಯುದ್ಧದ ದುಷ್ಪರಿಣಾಮ ಮತ್ತು ಯುದ್ಧದಿಂದ ಲಾಭವನ್ನು ಎಷ್ಟು ಮಾಡ್ಬೋದು ಎನ್ನುವಂಥ ರೀತಿಯಲ್ಲಿ ಯುದ್ಧವನ್ನು ಇವತ್ತು ದುರುಪಯೋಗ ಆಗುವಂಥದ್ದು ಕೂಡ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಗ್ಯಾಸ್ ಅಡುಗೆ ಅನಿಲ ಇವತ್ತು ಸರ್ಕಾರದಿಂದ ದೊಡ್ಡ ದೊಡ್ಡ ಹೇಳಿಕೆ ಬರ್ತಾ ಇದೆ. ಕೇಂದ್ರ ಸರ್ಕಾರದ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಹೇಳಿಕೆ ಕೊಡ್ತಾರೆ, ಭಾರತ ದೇಶದಲ್ಲಿ ಗ್ಯಾಸಿನ ಅಭಾವ ಇಲ್ಲ, ಪೆಟ್ರೋಲಿಯಂನ ಅಭಾವ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಗ್ಯಾಸ್ ಅನ್ನುವಂಥದ್ದು ನಗರ ಪ್ರದೇಶದಲ್ಲಿ 25 ದಿನಕ್ಕೊಂದು ಗ್ಯಾಸ್ ಕೊಡಬೇಕಾಗಿದ್ದರೂ ಕೂಡ 2 ತಿಂಗಳಾದರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾವು ನಿಂತು ನೋಡಬೇಕಾದ್ರೆ ಭಾರತ ದೇಶದ ಪರಿಸ್ಥಿತಿ ಬಹುಶಃ ಇದೇ ಆಗಿರ್ಬೋದು. ನಮ್ಮ ಜಿಲ್ಲೆಯಲ್ಲಿ ಇವತ್ತು HPCL ಇರ್ಬೋದು, IOCL ಇರ್ಬೋದು, BPCL ಇಲ್ಲಿ ಎಲ್ಲ ಕಡೆ ಕೂಡ ಗ್ಯಾಸ್ ಪಾಯಿಂಟಿಂಗ್ ಸೆಂಟರ್ಗಳಿರ್ತಕ್ಕಂಥ, ರಿಫೈನರಿ ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಈ ರೀತಿಯ ಅಭಾವಗಳಾದರೆ ಇದೊಂದು ರೀತಿಯಲ್ಲಿ ಇವತ್ತು ಯುದ್ಧದ ಘೋಷಣೆ ಆದ ದಿನದಿಂದ ಇದೊಂದು ರೀತಿಯಲ್ಲಿ ಗ್ಯಾಸ್ ಮಾಫಿಯಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಸಕ್ರಿಯವಾಗಿದೆ. ನೋಡಿ, ಇವತ್ತು ಅಡುಗೆ ಅನಿಲ ಮತ್ತು ವಾಣಿಜ್ಯ ಅನಿಲ, ಕಮರ್ಷಿಯಲ್ ಗ್ಯಾಸ್ ಹೋಟೆಲ್ಗಳಿಗೆ ಎಷ್ಟು ಉದ್ಯಮ ನೆಲಕಚ್ಚಿದೆ ಅಂತಂದರೆ ಬಹುತೇಕ ಸಣ್ಣ ಪುಟ್ಟ ಹೋಟೆಲ್ಗಳು ಅಂಗಡಿ ಬಾಗಿಲನ್ನು ಮುಚ್ಚಿ ಮನೆಗೆ ತಲುಪಿದ್ದಾರೆ. ಪಾಪ ಅವರಿಗೆ ಇವತ್ತು ಒಂದೊತ್ತಿನ ಊಟಕ್ಕೂ ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದರೆ ಅವರ ಬದುಕು ಏನಾಗಲಿಕ್ಕಿದೆ? ಅವರ ಹೋಟೆಲನ್ನು ನಂಬಿ ಬದುಕ್ತಕ್ಕಂತೆ ಅದೆಷ್ಟೋ ಕುಟುಂಬ ಇವತ್ತು ಬೀದಿ ಪಾಲಾಗ್ತಾ ಇದೆ. ಅಂದರೆ ಶ್ರೀಮಂತ ವರ್ಗದ ಏನು ಹೋಟೆಲ್ಗಳಿಗೆ ಅವರಿಗೆ ಕಾಳಸಂತೆಯಲ್ಲಿ ಅಡುಗೆ ಅನಿಲ ಸಿಗ್ತಾ ಇದೆ, ವಾಣಿಜ್ಯ ಬಳಕೆಯ ಅಡುಗೆ ಅನಿಲ ಸಿಗ್ತಾ ಇದೆ. ಅದೇ ಸಣ್ಣ ಪುಟ್ಟ ಗೂಡಂಗಡಿಗಳನ್ನು ಇಟ್ಟು ಅಥವಾ ಸಣ್ಣ ಪುಟ್ಟ ಉದ್ಯಮಗಳನ್ನು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಹೋಟೆಲ್ಗಳಿಗೆ, ಅಲ್ಲಿಯ ಮಾಲಕರಿಗೆ ವಾಣಿಜ್ಯ ಬಳಕೆಯ ಅಡುಗೆ ಅನಿಲ ಸಿಗ್ತಾ ಇಲ್ಲ. ಅದನ್ನು ಕಾಳಸಂತೆಯಲ್ಲಿ ದುಪಟ್ಟು ಹಣವನ್ನು ಕೊಟ್ಟು ಖರೀದಿಸುವಂಥ ಒಂದು ಶೋಚನೀಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಇಲ್ಲಿಯ ಜಿಲ್ಲಾಡಳಿತ ಆಗಲಿ ಅಥವಾ ಇಲ್ಲಿಯ ಆಡಳಿತ ಏನು ಒಂದು ಕ್ರಮವನ್ನು ಕೈಗೊಳ್ಳುವಂಥ ಅಥವಾ ಇದರ ಬಗ್ಗೆ ಒಂದು ಸೂಕ್ತವಾದ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವ, ಕಾಳಸಂತೆಯನ್ನು ಹತೋಟಿಯಲ್ಲಿರ್ತಕ್ಕಂಥ ಯಾವುದೇ ಕೆಲಸವನ್ನ ಮಾಡ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ತುಳುಕರಿನ ಮಾರ್ಚ್ ತಿಂಗಳು ಸಾರ್ವಜನಿಕರ ಕಳೆವನ್ನ ನೂತಾಯುವ ಮೊಬೈಲ್ ಫೋನ್ಲೇನ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಾಡ್ಪತ್ತಿದು ಐತ ವಾರಸುದಾರರಿಗೆ ಕೊಡ್ತಾರೆ. ಮೊಬೈಲ್ ಫೋನ್ಲೇನು ಜನಕಲು ಕಲೆವಂಡಿರ್ನ ಉಪ್ಪಿರ ಕೈ ಸೇರನ್ನು ಪನ್ಪುನೆಗೆ ದಾಲ ಗ್ಯಾರಂಟಿ ಇಜ್ಜಿ ಅಂಚಿನಳು ಮಾರ್ಚ್ ತಿಂಗಳು ದಕ್ಷಿಣ ಕನ್ನಡ ಜಿಲ್ಲೆಡು ಸಾರ್ವಜನಿಕರ ಕಲೆವನ್ನ ನೂತಾಯುವ ಮೊಬೈಲ್ ಫೋನ್ಲೇನು ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡಪಾದು ನಾಡ್ಪತ್ತದು ಅವುಪಿರ ವಾರಸುದಾರನ ಕೈ ಸೇರಿದ್ರು. ಸಾರ್ವಜನಿಕರು ಮೊಬೈಲ್ ಕಲವನ್ನ ಬಗೆಟ್ CEIR ಪೋರ್ಟಲ್ ಪಂಡ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಪೋರ್ಟಲ್ ಕೊಡ್ತುನ ದೂರ್ಲಿನ ಪಿಂದಿದು ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡಪಾದಿತ್ತರು. ದಕ್ಷಿಣ ಕನ್ನಡ ಜಿಲ್ಲೆಡು ಮಾತ್ರ ಬೇತೆ ಜಿಲ್ಲೆಲೆಡು ಬೇತೆ ರಾಜ್ಯಗಳ ತನಿಖೆ ದುಂಬು ಪೋದಿತ್ತರು. ನಾಡಪತ್ತಿನ 150 ಮೊಬೈಲ್ ಫೋನುಲೇನು ಅವು ಪೊಲೀಸ್ ಸ್ಟೇಷನ್ ಮಟ್ಟೊಡೆ ದೂರು ಕೋರ್ನಕ್ಲೆ ಕೈ ಭಾಗತದಂಡು. ಎಂಜಿನ ಕಾರ್ಯಾಚರಣೆ ಬುಡಂದೆ ದುಂಬರಿಯರುಂಡು ಸಾರ್ವಜನಿಕರು ಈ ಹೊಸ ತಂತ್ರಜ್ಞಾನ ಎಡ್ಡೆ ರೀತಿಡು ಗಲಸ ನೋಡೊಂದು ಪೊಲೀಸ್ ಇಲಾಖೆ ಪ್ರಕಟಣೆ ಕೇಂಡೊಂದು. ನೆತ್ತಿರು ದಾನೊಡ್ದು ಶರೀರುಡು ಹೊಸ ನೆತ್ತಿರು ಉತ್ಪತ್ತಿ ಆದ ಸೇರುಂಡು ಮಂಗಳ ಆಸ್ಪತ್ರೆದ ಬ್ಲಡ್ ಬ್ಯಾಂಕ್ ಅಧಿಕಾರಿ ಡಾಕ್ಟರ್ JN ಭಟ್ ಪಂತ್ಯರ ನೀರ್ಮಾರ್ಗದ ಮಂಗಳ ಕಾಲೇಜ್ ಕ್ಯಾಂಪಸ್ ನೆತ್ತಿರದಾನ ಶಿಬಿರಡು ಆರೋಪಾತಿರಿಯರು. ಮಂಗಳ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಅಂಡ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಕುಡ್ಲದಾನಿಲಿಟ್ಟು ಯೂತ್ ರೆಡ್ ಕ್ರಾಸ್ ಸೊಸೈಟಿ ದುಂಬಾಳ್ತಿಡು ಬೊಕ NSS ಬೊಕ NCC ಜೊತೆ ಸೇರಿಗೆಡು ನೆತ್ತಿರದಾನ ಶಿಬಿರ ನೀರ್ಮಾರ್ಗದ ಮಂಗಳ ಕಾಲೇಜ್ ಕ್ಯಾಂಪಸ್ ನಡೆತಂಡು.
ಬರವು ಕಲ್ಪನ ಪಾಕಜನ ನಿರ್ತಿರ್ದಾನ ಮಲ್ತೇರು ಈ ಪೊರ್ತುಡು ಮಂಗಳ ಬ್ಲಡ್ ಸೆಂಟರ್ದ ವೆಬ್ಸೈಟ್ ಉದಿಪನಾಂಡ್ ಮಲ್ಲಬಿನ್ನೀರು ಮಂಗಳ ಆಸ್ಪತ್ರೆದ ಬ್ಲಡ್ ಬ್ಯಾಂಕ್ ಅಧಿಕಾರಿ ಡಾಕ್ಟರ್ JN ಭಟ್ ಪಾತಿರ್ದು ನೆತ್ತಿರ್ದಾನದು ಪಾಕ ಜೀವ ಒರೆಪವಲಿ ನೆತ್ತಿರ್ದಾನ ಮಲ್ತದ ಶಾರೀರಿಕ ಸಮಸ್ಯೆ ಎದುರಾಪಣ ಪಂಪನವು ತಪ್ಪು ಕಲ್ಪನೆ ನೆತ್ತಿರ್ದಾನ ಮಲ್ತದ ಶರೀರೋಡು ಹೊಸ ನೆತ್ತಿರು ಉತ್ಪತ್ತಿಯಾದ ಸೇರುಂಡು ಒಂದು ಪಂಡೇರು ದಾಣಿಲಿಡಿದ ನೆತ್ತಿರ್ದಿತ್ತೊಂದು ಐನ್ ದೆತ್ತದಿಯರ ಖರ್ಚು ಆಪುಂಡು ಅಂಚಾದ ಸೀಕದಕ್ಲಿಗೆ ನೆತ್ತಿರು ಪೂರ್ಣಗ ಕಾಸು ದಿತ್ತನುಂಡು ಒಂದು ಡಾಕ್ಟರ್ JN ಭಟ್ ಪಂಡೇರು ಮಂಗಳ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಅಂಡ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಗುರುಕಾರ್ಯ ಡಾಕ್ಟರ್ ಗಣಪತಿ ಪಾತಿರ್ದು ಮಂಗಳ ಕಾಲೇಜ್ ನೆತ್ತಿರ್ ಕೇಂದ್ರ ತಾಪನೆಗೆ ಚಾಲನೆ ಕೊರೊಂದಿತ್ತು ನನದ ಒಂಜಿ ವರ್ಷದೊಲೈ ಒಂದಿನ ಸಜ್ಜದ ಬ್ಲಡ್ ಬ್ಯಾಂಕ್ ಆದ ಅಭಿವೃದ್ಧಿ ಮಲ್ಪನ ಉದ್ದೇಶ ದೀವೊಂದುಂಡು ಒಂದು ಪಂಡೇರ ಒತ್ತು ಗುರುಕಾರ್ದಿ ಡಾಕ್ಟರ್ ಅನಿತಾ G ಭಟ್ ಕಾಲೇಜ್ ಪ್ರಿನ್ಸಿಪಲ್ ಪ್ರೊಫೆಸರ್ ಪ್ರತಿಜ್ಞಾ ಸುಹಾಸಿನಿ ಡಾಕ್ಟರ್ ಭರತ್ HK ಲೇಡಿ ಘೋಷಣ ಆಸ್ಪತ್ರೆದ ನಾಗಭೂಷಣ ನೆತ್ತಿರ್ದಾನ ಶಿಬಿರದ ಕಾರ್ಯಕ್ರಮ ಪಾಲ್ಗೊಂಡಿರು. One donor can save multiple lives. You know that? Yes, no. How? Because once the blood is collected, that is processed, actually speaking, blood is given free. But the components, when we split and do anything that is contagiously going to affect the receiver, that's why this practical testing itself will cost about 700 to 800 rupees. That's why this is charged. Clear? Otherwise, we all breathe free air, free water, free light. So, God-given blood, no science could still manufacture blood. That's why we depend on donors. You are with me? Understanding what I am talking? So, unless the donor really feels he has got to be good to others in saving life, that like it has happened to me in my life, you can be good to so many others, not necessarily giving money or donation, blood donation also. When we talk about the donors, this website creation is not just the platform. It is a sort of treasure house bridging the donors, hospital and the patients. When there's the need, it happens the right time to donate, right time to transfer it in cold chain and reach it to the right receiver. Our Mangala Blood Center, a storage unit as of now, and I have plans to convert it into a full-fledged blood bank in a matter of 1 year from now, when we will have our own blood bank. And I thought it is essential, especially number one for the city of Mangalore, outside Red Cross and outside Venlock and Lady Goshen. I thought we need one more blood bank, and I also thought we need exposure to our students of MLT and other fields, that they work in a blood bank properly so that their future becomes better. So within 1 year from now, we plan to have our own blood bank. This is the first step that we have taken to open a blood center, a storage unit. I don't know if you're aware now, it is no more to be called as blood bank. It's only to be called as blood center. The word is to be deleted, blood bank. So that's why all now we have to call it only as blood center. ಒಡಿಪು ಇಂದ್ರಾಳಿದ ಇಂದ್ರಾಣಿ ಶ್ರೀ ಮುಖ್ಯ ಪ್ರಾಣ ದೇವಿರ ಬೊಕ ನಾಗದೇವಿರನ ಸಾನ್ನಿಧ್ಯಳು ಕರೆನ ಕೆಲವು ದಿನೋಡ್ದಿಂಚ ಪಿರಪ್ರತಿಷ್ಠೆ ಬ್ರಹ್ಮಕುಂಭಾಭಿಷೇಕ ನಡತುನಿತ್ತಿದೆ ಅಂಗಾರೆ ನಾಗದೇವಿರನ ಪಿರಪ್ರತಿಷ್ಠೆ ಬೊಕ ಕಲಶಾಭಿಷೇಕ ನಡತಂಡೆ. ಒಡಿಪು ಇಂದ್ರಾಳಿದ ಇಂದ್ರಾಣಿ ಶ್ರೀ ಮುಖ್ಯ ಪ್ರಾಣ ದೇವಿರು ಬೊಕ ನಾಗದೇವಿರನ ಗುಡಿಟ್ಟು ಪಿರಪ್ರತಿಷ್ಠೆ ಬೊಕ ಬ್ರಹ್ಮಕಲಶ ಏಪ್ರಿಲ್ 3-7 ಮುಟ ನಡತಂಡೆ. ಅಖಿರ ದಿನ ಅಂಗಾರೆ ಶ್ರೀ ನಾಗದೇವಿರನ ಪಿರಪ್ರತಿಷ್ಠೆ ಕಲಶಾಭಿಷೇಕ ಅಟ್ಟಣೆಯಾಗಿತ್ತಂಡೆ. ಪುತ್ತೂರು ಶ್ರೀನಿವಾಸ ತಂತ್ರಿಯರ್ನ ಪೌರೋಹಿತ್ಯಡು ಕ್ಷೇತ್ರದ ಪ್ರಧಾನ ಪೂಜೆ ಮಲ್ಪನ ಗೋಪಾಲಕೃಷ್ಣ ಉಪಾಧ್ಯಾಯರಿದ್ದು ಕಾಂಡೆ ವಿಧಿವಿಧಾನಗಳು ನಡತಂಡು. ಪ್ರತಿಷ್ಠಾ ಹೋಮ, ಕೂಷ್ಮಾಂಡ ಹೋಮ, ಆಶ್ಲೇಷ ಬಲಿ, 49 ಕಲಶಾರಾಧನೆ, ಪಂಚಾಮೃತ ಕಲಶಾಭಿಷೇಕ ಮಲ್ತದು ತಂಬಿಲ ಕರಿತೇರು. ಮಧ್ಯಾಹ್ನ ನೂಪು ಪ್ರಸಾದ ಅಟ್ಟಣೆಯಾಗಿತ್ತಂಡು. ಇಂದ್ರಾಣಿ ಶ್ರೀ ಮುಖ್ಯ ಪ್ರಾಣ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಬಿ ಕುಶಲ ಶೆಟ್ಟಿ ಬೊಕ್ಕ ಸದಸ್ಯರು, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಭೂಪತಿ ಶೆಟ್ಟಿ ಬೊಕ್ಕ ಸದಸ್ಯರು, ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಜಯಕರ ಶೆಟ್ಟಿ ಬೊಕ್ಕ ಸದಸ್ಯರು, ಊರ ಪರವೂರ ಭಕ್ತರು ಈ ಪೊರ್ತುದಿತ್ತಿದ್ದು ಶ್ರೀ ಮುಖ್ಯ ಪ್ರಾಣ ಬೊಕ್ಕ ನಾಗದೇವಿರನ ಇಂಬುನ ಟೊಂಡೇರು.
ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ 2025 ಮಾರ್ಚ್ 31 ಅಕೇರಿ ಐನ ಪಣ ವರ್ಷಡು ಎಡ್ಡೆ ಸಾಧನೆ ಮಲ್ತೈತದು ಒಟ್ಟು 13 ಕೋಟಿ ರೂಪಾಯಿ ಲಾಭ ಮಲ್ತನೆಂದು ಬ್ಯಾಂಕ್ದ ಗುರುಕಾರ್ಯರು ಅನಿಲ್ ಲೋಬೋ ಪಂತೇರ. ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ದ ಗುರುಕಾರ್ಯರು ಅನಿಲ್ ಲೋಬೋ ಕುಡ್ಲಡು ಸುದ್ದಿಕೂಟಡು ಮಾಹಿತಿ ಕೊಡದು. ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ 2025 ಮಾರ್ಚ್ 31 ಅಕೇರಿ ಐನ ಪಣ ವರ್ಷಡು ಮಾತ ವ್ಯವಹಾರ ಮಾನದಂಡುಲೆಡಿ ಎಡ್ಡೆ ಸಾಧನೆ ಮಲ್ತದಿತ್ತು ಒಟ್ಟು 13 ಕೋಟಿ ರೂಪಾಯಿ ಲಾಭ ಮಲ್ತದುಂಡು. ಬ್ಯಾಂಕ್ದ ಒಟ್ಟು NPA ಜಪುಡಾಯರೆ ಬುಡಂದೆ ಪ್ರಯತ್ನ ನಡಪಾದು ಐನು ಒಟ್ಟು ಸಾಲದ ಶೇಕಡ 1.2 ಮಟ್ಟವು ತಗ್ಗವನವಳು ಗೆಲ್ಮೆ ಪಡೆತನೆಂದು ಪಂಡಿರು. ಒಟ್ಟು ವ್ಯವಹಾರ 1521 ಕೋಟಿ ರೂಪಾಯಿಗೆ ಮುಟ್ಟುದಿತ್ತದು 123 ಹೆಚ್ಚಾತದು. ಇತ್ಯದ ಆಡಳಿತ ಮಂಡಳಿ 2017 ಬ್ಯಾಂಕ್ದ ಸಾರಥ್ಯ ವಹಿಸಿದಿತ್ತದೆ. ಅವಾಗ 500 ಕೋಟಿ ರೂಪಾಯಿ ಇತ್ತನ ಬ್ಯಾಂಕ್ದ ಒಟ್ಟು ವ್ಯವಹಾರ ಇತ್ತೆ ಮೂಜಿ ಪಾಲು ಹೆಚ್ಚಾತಂಡು. ಒಂದು 114 ವರ್ಷದ ಇತಿಹಾಸ ಒಪ್ಪನ ಬ್ಯಾಂಕ್ದ ಚರಿತ್ರೆಡೆ ದಾಖಲೆ ಎಂದು ಬ್ಯಾಂಕ್ ಗುರುಕಾರ್ಯರು ಪಂಡಿರು. 2026-27 ವರ್ಷಡು 4 ಹೊಸ ಶಾಖೆ ಮಲ್ಪೆರೆ ಯೋಜನೆ ಪಾಡ್ತಂಡು. 22ನೇ ಶಾಖೆ ದೇರ್ಲ ಕಟ್ಟೆಡು 23ನೇ ಶಾಖೆ ಕಟಪಾಡಿಡು ಶುರು ಮಲ್ಪೆರೆ ಒಪ್ಪಿಗೆ ತಿಕ್ಕದಂಡು. ವಾಮಂಜುರುಡು 24ನೇ ಶಾಖೆ ಬುಕ್ಕ 25ನೇ ಬೊಳ್ಳಿ ಶಾಖೆ ಕುಡ್ಲಡು ತಾಪನೆಗೆ ಉದ್ದೇಶದಿ ಒಂದೊಂದೊಂದು ಅನಿಲ್ ಲೋಬೋ ಪಂಡಿರು. ಬ್ಯಾಂಕ್ದ ಒತ್ತುಗುರು ಕಾರ್ಯರು ಜೆರಾಲ್ಡ್ ಜೂಡ್ ಡಿ ಸಿಲ್ವಾ, ಜನರಲ್ ಮ್ಯಾನೇಜರ್ ಸುನಿಲ್ ಮೆನೇಜಸ್ ಬೊಕ್ಕ ಬ್ಯಾಂಕ್ ನಿರ್ದೇಶಕರು ಸುದ್ದಿಕೂಟ ಹಿಡಿತಾರೆ. ಈ ವರ್ಷ MCC ಬ್ಯಾಂಕು ಒಂದೇ ವರ್ಷದಲ್ಲಿ 282 ಕೋಟಿ ಟರ್ನ್ ಓವರ್ ಈ ವರ್ಷ ಮಾಡಿ ದಾಖಲೆ ರಚಿಸಿದೆ. ಇದೊಂದು MCC ಬ್ಯಾಂಕಿನ ಚರಿತ್ರೆಯಲ್ಲಿ ಮೊದಲನೇದಾಗಿದೆ. ವಿಶೇಷವಾಗಿ 2018ರಲ್ಲಿ ನಾವು ಅಧಿಕಾರ ವಹಿಸಿಕೊಂಡಾಗ MCC ಬ್ಯಾಂಕ್ದು ಟರ್ನ್ ಓವರ್ 500 ಕೋಟಿ ಇತ್ತು. ಕಳೆದ 7 ವರ್ಷದಲ್ಲಿ ನಮ್ಮ ಆಡಳಿತ ಮಂಡಳಿ ನೇತೃತ್ವದ ಅಧಿಕಾರ ವಹಿಸಿಕೊಂಡಿದ್ದ 1025 ಕೋಟಿ ಟರ್ನ್ ಓವರು ಕಳೆದ 7 ವರ್ಷದಲ್ಲಿ ನಮ್ಮ ಆಡಳಿತ ಮಂಡಳಿ ನಮ್ಮ ಸಿಬ್ಬಂದಿಯ ನೇತೃತ್ವದಲ್ಲಿ ನಾವು ಮಾಡಿ ಒಂದು MCC ಬ್ಯಾಂಕಿನ ಒಂದು ಚರಿತ್ರೆಯಲ್ಲಿ ದಾಖಲೆ ರಚಿಸಿದಂಥ ಈ ವರ್ಷ 25-26 ವರ್ಷ ಆಗಿದೆ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ನಾವು ಈ ವರ್ಷ ತುಂಬ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೆವು. ಅದರಲ್ಲಿ ಈ ಆರ್ಥಿಕ ವರ್ಷದಲ್ಲಿ 25-26 20ನೇ ಶಾಖೆ ನಾವು ಬೈಂದೂರಿನಲ್ಲಿ ಕಳೆದ ಆಗಸ್ಟಲ್ಲಿ ಮಾಡಿಕೊಂಡೆವು, ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ದೇವೆ. ಅಂದರೆ 25ನೇ ಶಾಖೆ ನಾವು ಸಂತೆಕಟ್ಟೆಯಲ್ಲಿ ಲೋಕಾರ್ಪಣೆ ಮಾಡಿ ಹೊಸ ಶಾಖೆಯನ್ನು ಲೋಕಾರ್ಪಣೆ ಮಾಡಿದ್ದೆವು. ನಮ್ಮ ಆಡಳಿತ ಮಂಡಳಿ ಅಧಿಕಾರ ಬಂದ ನಂತರ 16 ಶಾಖೆ ಇದ್ದದ್ದು, 2002ರಲ್ಲಿ 16 ಶಾಖೆ ಇದ್ದದ್ದು. ನಂತರ 24 ವರ್ಷಗಳ ನಂತರ ನಮ್ಮ ಆಡಳಿತ ಮಂಡಳಿ ಅಧಿಕಾರ ಬಂದ ನಂತರ ಸಾಧಾರಣ 5 ಹೊಸ ಶಾಖೆಗಳನ್ನು ನಾವು ಮಾಡಿದ್ದೆವು. ಆ ರಿಸರ್ವ್ ಬ್ಯಾಂಕಿನ ಪರವಾನಗಿ ಪಡೆದು 5 ಶಾಖೆಗಳು ಮಾಡಿದ್ದೆವು. ಅದರಲ್ಲಿ ಬ್ರಹ್ಮಾವರ ಶಾಖೆ, ನಂತರ ಬೆಳ್ತಂಗಡಿ ಶಾಖೆ, ನಂತರ ಬೆಳ್ಮಾನ್ ಶಾಖೆ, ನಂತರ ಬೈಂದೂರು ಶಾಖೆ, ನಂತರ ಸಂತೆಕಟ್ಟೆ. ಇದು 3 ಶಾಖೆಗಳು ಕಳೆದ 1 ವರ್ಷದಲ್ಲಿ ಸಮೀಪಿಸುತ್ತದೆ. ಬ್ರಹ್ಮಾವರ ಶಾಖೆ ಈ ಮಾರ್ಚಿಗೆ 2 ವರ್ಷ ಸಮೀಪಿಸುತ್ತಿದೆ. ಅದು ಈ ವರ್ಷ ಬ್ರಹ್ಮಾವರ ಶಾಖೆ 2 ವರ್ಷದಲ್ಲಿ ಆ ಶಾಖೆ ಪ್ರಾಫಿಟನ್ನು ಮಾಡಿ ಅದು ಸಹ ಒಂದು ವಿಶೇಷ ಬೆಳವಣಿಗೆಯನ್ನು ಕಂಡಿದೆ. ಕುಡ್ಲ ಪಾಂಡೇಶ್ವರದ ಅಶ್ವತ್ಥಕಟ್ಟೆ ಸೇವಾ ಸಮಿತಿಯ ನೆಲೆಟ್ಟು ದುಂಬುದ ಮೇಯರ್ ದಿವಾಕರ ಪಾಂಡೇಶ್ವರ ದುಂಬಾಳ್ತಡೆ ಪಾಂಡೇಶ್ವರ ನೈಟ್ ಕಾರ್ಯಕ್ರಮ ನಡೆತ್ತದೆ. ಈ ಪೊರ್ತಡು ಸಾಧಕರಿಗೆ ಸಮ್ಮಾನ, ಶಾಲಾ ಜುಕ್ಲಿಗೆ ಪ್ರತಿಭಾ ಪುರಸ್ಕಾರ ಸಂದೈತ ಮಲ್ತೇರೆ. ಕುಡ್ಲದ ಪಾಂಡೇಶ್ವರಡು ವರ್ಷಲ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದಿಂಡು ಉಚ್ಚೇತ ಪುರದಡು ಕುಡ್ಲದ ದುಂಬುದ ಮೇಯರ್ ದಿವಾಕರ ಪಾಂಡೇಶ್ವರ ದುಂಬಾಳ್ತಡೆ ಪಾಂಡೇಶ್ವರ ನೈಟ್ ಕಾರ್ಯಕ್ರಮ ನಡಪ ಒಂದು ಮನಸ್ಸುಗುಲ್ಲಾಸದ ಕಾರ್ಯಕ್ರಮದ ಒಟ್ಟಿಗೂ ಸಮಾಜ ಸೇವಾ ಕಾರ್ಯವನ್ನು ಮಲ್ಪ ಒಂದು ಬೈದೇರು. ಈ ಸರ್ತಿ 2026 ಏಪ್ರಿಲ್ 5ಕ್ಕೆ ಪಾಂಡೇಶ್ವರ ಅಶ್ವತ್ಥಕಟ್ಟೆಡು ಈ ಕಾರ್ಯಕ್ರಮ ನಡೆತಂಡು. ಅಶ್ವತ್ಥಕಟ್ಟೆ ಸೇವಾ ಸಮಿತಿದ ನಿಲಿಟ್ಟು ಅಟ್ಟಣಮಂತಿನ ಕಾರ್ಯಕ್ರಮ ಉಂಟು. ಶ್ರೀ ಸತ್ಯನಾರಾಯಣ ಪೂಜೆ ನಡಪಾದು ರಾತ್ರಿ ಪಾಂಡೇಶ್ವರ ನೈಟ್ ಕಾರ್ಯಕ್ರಮ ನಡೆತಂಡು. ಮಲ್ಲ ಬಿನ್ನೇರು ಶಾಸಕರು ವೇದವ್ಯಾಸ್ ಕಾಮತ್, ದುಂಬುದ ಮೇಯರ್ಲು ಬೊಕ್ಕ ದುಂಬುದ ಪಾಲಿಕೆ ಸದಸ್ಯರು ಇಂಚ ಬಿನ್ನೇರು ಇತ್ತಿದ್ದು ದಿವಾಕರ ಪಾಂಡೇಶ್ವರ ದುಂಬಾಳ್ತಿಡು ಸಿನಿಮಾ ಕಲಾವಿದರಾಯ್ನ ಸನಿಲ್ ಗುರು ಬೊಕ್ಕ ವಶಿಷ್ಠ ಸಿಂಹ ಮುಕ್ಲೆಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಗೋಪುಳಿನ ಸಾಧಕಿ ತನಿಷ್ಕ ಆರ್ ಅಮೀನ್, ಸಂಗೀತಗಾರ್ತಿ ಅಖಿಲ ಪಜಿಮಣ್ಣು ಮುಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ವಿಕಲಚೇತನರಿಗೆ ಚಕ್ರ ಕುರ್ಸುಲಿನ ಕೊರಿಯರು. ಪಾಂಡೇಶ್ವರ ಶಾಲೆದ 25 ಜೋಕ್ಲಿಗೆ ಪ್ರತಿಭಾ ಪುರಸ್ಕಾರ ಸಂದೈತ ಮಲ್ತೇರು. ಶಾಸಕರು ವೇದವ್ಯಾಸ್ ಕಾಮತ್ ಪಾತೆರ್ದು ದಿವಾಕರ ಪಾಂಡೇಶ್ವರ ಕಾರ್ಪೊರೇಟರ್ ಆದ ಮಾತ್ರ ಸಮಾಜ ಸೇವೆ ಮಲ್ತಂದು ಈ ಭಾಗದ ಜನಕ್ಲಿಗೆ ಸಹಾಯ ಸಹಕಾರ ಕೊರೊಂದು ಬೈದೇರು. ಮನೋರಂಜನೆದ ಒಟ್ಟಿಗೂ ಸಮಾಜ ಸೇವೆ ಭಾರಿ ಎಡ್ಡೆ ಕೆಲಸ, ಅರ ಇಡೀ ತಂಡಗೂ ಉಡಲು ದಿಂಜಿದಿ ಸೊಲ್ಮೆ ಸಂದಾವ ಎಂದು ಪಂಡಿರು. ದಿವಾಕರ ಪಾಂಡೇಶ್ವರ ಪಾತೆರ್ದು ಎಂಗಣ ವಾರ್ಡ್ದ ಇಡೀ ಅಭಿವೃದ್ಧಿಗೆ ವೇದವ್ಯಾಸ್ ಕಾಮತ್ ಸಹಕಾರ ಕೊಡ್ತೀರು. ಕುಡ್ಲದ ಬೇತೆ ಬೇತೆ ಭಾಗಗಳು ಬೇತೆ ಬೇತೆ ಕಾರ್ಯಕ್ರಮ ನಡಪುಂಡು. ಅಂಡ ಪಾಂಡೇಶ್ವರಡು ಉಪ್ಪುನು ದಿಂಡಿ ಉಚ್ಚೆ ಒಂಜೆ. ಈ ಸರ್ತಿ ದಿಂಡಿ ಉಚ್ಚೆ ಕಾರ್ಯಕ್ರಮ ಮಲ್ಪೆರೆ ಸಾಧ್ಯ ಆತಜಿ ಅಂಚಾದ ಇತ್ತೆ ಮಲ್ತೊಂದುಲ್ಲ ಒಂದೇನು ವರ್ಷಲ ನಡಪ ಒಂದು ಪಂಡಿರು.
ಪ್ರೇಮಾನಂದ ಶೆಟ್ಟಿ, ಗಣೇಶ್ ಕುಲಾಲ್, ಜಗದೀಶ್ ಕದ್ರಿ, ವೀಣಾ ಮಂಗಳ, ಮನೋಹರ್ ಶೆಟ್ಟಿ, ರಾಜೇಶ್ ಇಂಚ ದುಂಬುದ ಮೇಯರ್ಲು ದುಂಬುದ ಪಾಲಿಕೆ ಸದಸ್ಯರು ಬೊಕ್ಕ ಬೇತೆ ಬೇತೆ ವಲಯದ ನಾಯಕರು ಈ ಪೊರ್ತುಡಿತ್ತೇರು. ಆತ್ಮೀಯ ಮಿತ್ರ ನೆಂಚಿನ ದಿವಾಕರ್ ಪಾಂಡೇಶ್ವರ್ ಆರು ಕೇವಲ ಈ ಭಾಗದ ಕಾರ್ಪೊರೇಟರ್ ಆದ ಮಾತ್ರತ್ ಈ ಭಾಗದ ಪ್ರತಿ ಒಂಜಿ ಇಲ್ಲದಕ್ಲೆಗೆ ಪೂರ್ಣ ಪ್ರಮಾಣದ ಅವ್ರನ್ನ ಸಹಕಾರ ಮಲ್ತೊಂದು ಬೈದೇರು. ಮಹಾನಗರ ಪಾಲಿಕೆಡ್ ಮಾಜಿ ಮೇಯರ್ ಆದ ಅವ್ರ ಭಾರಿ ಮಲ್ಲ ರೀತಿಯ ಕೊಡುಗೆಯನ್ನು ಕೊರೊಂದು ಇನಿ ಈ ಭಾಗದ ಶಾಲೆದ ಜೋಕ್ಲೆಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಭಾರಿ ಮಲ್ಲ ರೀತಿಯ ಸಹಕಾರನ ಮಲ್ತೊಂದುಲೇರು. ನೆಚ್ಚಿನ ಶಾಸಕರಾದ ವೇದವ್ಯಾಸ ಕಾಮತ್ ಅವರು ನಮ್ಮ ವಾರ್ಡ್ನ ಸಮಗ್ರ ಅಭಿವೃದ್ಧಿಗೆ ಅವರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಮೊದಲನೇದಾಗಿ ನನ್ನ ವಾರ್ಡ್ನ ಜನತೆಯ ಪರವಾಗಿ ನಾನು ವೇದವ್ಯಾಸ ಕಾಮತ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಈಗ ಮಂಗಲದೇವಿ ಆಗಿರಲಿ, ಅತ್ತವರಾಗಿರಲಿ, ಎಲ್ಲಿಯೂ ಉರುವಾಗಲಿ ತುಂಬ ಹಲವು ಕಾರ್ಯಕ್ರಮಗಳು ಇರ್ತದೆ. ಆದರೆ ನನ್ನ ಪಾಂಡೇಶ್ವರದ ಜನತೆಗೆ ಖಾಲಿ ಒಂದೇ ಉತ್ಸವ ಇದ್ದದ್ದು, ಅದು ಪಾಂಡೇಶ್ವರ ದೀಪೋತ್ಸವ. ಅದು ಕಳೆದ ಸಲ ಈ ಕಟ್ಟುನಿಟ್ಟಿನ ವಿಚಾರದಿಂದ ಆಗಿ ಮಾಡಲಿಕ್ಕಾಗಲಿಲ್ಲ. ಅದೇ ತುಂಬ ಬೇಸರ ಇತ್ತು. ಅದಕ್ಕಾಗಿ ನಾನು ಈ ಸಲ ನಮ್ಮ ಪಾಂಡೇಶ್ವರ ಅಶ್ವತ್ಥಕಟ್ಟೆಯಲ್ಲಿ 23 ವರ್ಷದಿಂದ ಪೂಜೆ ಆಗಿರಲಿಲ್ಲ. ಈ ಸಲ ನಮ್ಮ ಎಲ್ಲ ಗೆಳೆಯರೊಂದಿಗೆ ಸೇರಿ ನಾವು ಅದಕ್ಕೆ ಕೈ ಹಾಕಿದ್ರು. ಅದರಲ್ಲಿ ನಾವು ಯಶಸ್ವಿಯಾದೆವು. ಮತ್ತೊಂದು ನಮ್ಮ ಪಾಂಡೇಶ್ವರದ ಜನತೆಗಾಗಿ ಮನೋರಂಜನೆ ಬೇಕಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷವೂ ಇನ್ನು ಈ ಕಾರ್ಯಕ್ರಮವನ್ನು ನಾವು ಪಾಂಡೇಶ್ವರದ ಜನತೆಗಾಗಿ ನಾವು ನಡೆಸ್ತೇವೆ ಅಂತ ಹೇಳುತ್ತಾ ಬೆದ್ರ ತಾಲೂಕದ ಬೊಳುವಾಯಿ ಕಲ್ಲೋಳಿ ಪಾದದ ಕುಕ್ಕಿನಂತಾಯ ಕೊಡಮಣಿತಾಯ ಪಿಲಿಚಾಮುಂಡಿ ಪಂಜುರ್ಲಿ ಬೊಕ್ಕ ಬ್ರಹ್ಮವೈದ್ಯರ್ಲಿನ ದೈವಸ್ಥಾನದ ನಿಲೆಟ್ ದೈವಲಿಗು ಬುಧವಾರ ತುಳುನಾಡಡೆ ವಿಶೇಷವಾಯಿನ ಗುಡ್ಜಿ ನೇಮ ಕೊರದು ಇಂಬು ನಟ್ಟೊಂಡೇರು. ತುಳುನಾಡ ಭೂತಾರಾಧನೆಡು ಓವು ಉಂಡು ಓವು ಇಜ್ಜಿಂದು ಪನೆಯರು ಸಾಧ್ಯ ಇಜ್ಜೊಂದಿನಾತು ವಿಶೇಷ ತೆಲುಗು ಪ್ರಣಂತು ಓಲೆ ಐಟೊಂಜಿ ತುಳುನಾಡು ಭಾರಿ ವಿಶೇಷವಾಯಿನವು ಕಲ್ಲೋಳಿ ಪಾದದ ಗುಡ್ಜಿ ನೇಮ ದುಂಡು. ಬೆದ್ರ ತಾಲೂಕುದ ಬೊಳುವಾಯಿ ಕಲ್ಲೋಳಿ ಪಾದದ ಕುಕ್ಕಿನಂತಾಯ ಕೊಡಮಣಿತಾಯ ಪಿಲಿಚಾಮುಂಡಿ ಪಂಜುರ್ಲಿ ಬೊಕ್ಕ ಬ್ರಹ್ಮಬೈದರ್ಲಿನ ದೈವಸ್ಥಾನದ ನೆಲೆಟ್ ಈ ವಿಶೇಷ ಆರಾಧನೆ ನಡತಂಡೆ. ಗುಡ್ಡಿನೇಮ ಆವಡೊಂದು ಪಾಕ ವರ್ಷಲಡ್ದು ಬ್ರಹ್ಮಬೈದರ್ಲು ಬೊಕ್ಕ ಪಿಲಿಚಾಮುಂಡಿ ಪಂಜುರ್ಲಿ ದೈವಲು ನುಡಿಕೊರೊಂದು ಬತ್ತದು ಈ ಸರ್ತಿ ನೇಮಗು ದಿನ ಕೂಡ್ದು ಬೈದಡು. ಈ ನೇಮ ಮಲ್ತನ ದೈವದ ಅಧಿಕಾರದ ಪಟ್ಟ ದೈವಕಲೆ ದಿಂಜುನು ಪನ್ಪಿ ದೈವ ನುಡಿ ಈ ಗ್ರಾಮ ಎಡ್ಡೆ ಆಪುಂಡು ಕರೆಕ್ ಗ್ರಾಮಕೋರ್ಪುನ ಮಾತ ಕಷ್ಟ ದುಃಖ ಕಮ್ಮಿ ಆಪುಂಡು ಪಂಡದು ದೈವದ ನುಡಿ. 1981 ಗುಡ್ಡಿನೇಮ ಆದ 45 ವರ್ಷದ ಬೊಕ್ಕ ದೈವಲಿನ ನುಡಿ ಪ್ರಕಾರ ಗುತ್ತು ಬರ್ಕೆ ಗ್ರಾಮ ಸರ್ವೇರ್ಲ ಸೇರ್ದು ಕಲ್ಲೋಳಿ ಪಾದೆ ಎದುರ್ದ ತಿಮಾರ್ ಪುದರ್ದ ಬಾಕ್ಯಾರ್ ಕಂಡುಡು ಕುಕ್ಕಿನಂತಾಯ ಕೊಡಮಂದಾಯ ಪಿಲಿಚಾಮುಂಡಿ ಪಂಜುರ್ಲಿ ಬೊಕ್ಕ ಬ್ರಹ್ಮಬೈದರ್ಲಿಗ್ ಅಂಗಾರಿ ರಾತ್ರಿ ಗುಡ್ಜಿ ನೇಮ ಕೊಡದು ಇಂಬು ನಟ್ಟೊಂಡೇರು. ವಾದಿರಾಜ ಉಪಾಧ್ಯಾಯ KS ಅನಂತ ಸರಣ್ಣ ಶ್ರೀ ಕ್ಷೇತ್ರ ಕಾನ ಪೌರೋಹಿತ್ಯೋಡು ನಡತ್ನ ಗುಡ್ಜಿ ನೇಮನು ನೇಮೋತ್ಸವ ಸಮಿತಿ ಗುರುಕಾರ್ಯರು ಗುತ್ತಿನಾರ್ ನರೇಶ್ ಶೆಟ್ಟಿ ಬರಕಲ ಗುತ್ತು ಕಾರ್ಯಗುರುಕಾರ್ಯರು ಚಂದ್ರಪ್ರಭಾ ಜೈನ್ ಕಲ್ಲೋಳಿ, ಅಶೋಕ್ ಸಾಲಿನ್ ಕಲ್ಲೋಳಿ, ಕಾರ್ಯಂತರೈನ ಉದಯ್ ಕುಮಾರ್ ಜೈನ್ ಗೋಲಾರ, ಧನುಷ್ ಶೆಟ್ಟಿ ಬರಕಲ ಗುತ್ತು, ಡಾಕ್ಟರ್ ಮಧ್ವರಾಜ್ ಶೆಟ್ಟಿ ಅಂಬೂರಿ, ಪಣವ ಗುರುಕಾರ್ಯರು ಜಯಂತ ಸಾಲಿನ್ ಕಲ್ಲೋಳಿ, ಮಾತಾ ಪದಾಧಿಕಾರಿಲು ಊರ ಪರವೂರ ಭಕ್ತಿ ರೀತಿದು ಪುರ್ಲು ಮಂತ ಕುರಿಯರು.
భారీ కఠినమైన హనుమాన్ చాలీసా బజీ 2 నిమిష 7 ಸೆಕೆಂಡ್ ಪಂಡಿದು ಕುಡ್ಲ ವಾಮಂಜೂರ್ದ ರಿಧಿಮಾ ಅಮೀನ್ ರಾಷ್ಟ್ರಮಟ್ಟದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸ್ಥಾನ ಪಡೆದಿದ್ದಾರೆ. ಭಾರಿ ಕಠಿನವಾಯಿನ ಹನುಮಾನ್ ಚಾಲೀಸಾ ಬಜಿ 2 ನಿಮಿಷ 7 ಸೆಕೆಂಡ್ ಪಂಡಿದು ಕುಡ್ಲ ವಾಮಂಜೂರ್ದ ರಿಧಿಮಾ ಅಮೀನ್ ರಾಷ್ಟ್ರಮಟ್ಟದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸ್ಥಾನ ಪಡೆದಾಳೆ. ದೇವದಾಸ್ ಬೊಕ್ಕ ರಾಧಿಕಾ ಮೇಸ್ತಾ ಮುಕ್ಲಿನ ಮಗಳ ಅದುಪುನ ಕುಡ್ಲ ವಾಮಂಜೂರ್ದ ಚೈತನ್ಯ ಪ್ರೀ ಸ್ಕೂಲ್ ಕಲ್ತು ನಿಂತಿದ್ದು ಬಜಿ 4 ವರ್ಷ 5 ತಿಂಗಳು ಪ್ರಾಯೋಡೆ ಭಾರಿ ನೆಂಪು ಶಕ್ತಿ ಪಡೆತಾಳೆ. ಮಂತ್ರುಳೇನು ಭಾರಿ ರಭಸಡು ಬೊಕ್ಕ ಸರಿಯಾಯಿನ ಉಚ್ಚಾರಡು ಪಂಡಿದು ಮಾತೆರ್ನಲ ಮೆಚ್ಚುಗೆಗೆ ಸಂದಿದಾಳೆ. Jerman again goes to the Jacobitin Kojaka, to them, and to put the post now, Mamma, Vikram Button, come to the Shumik Singer, then Navara, larger miss, Pandical, consistent. I told you there, I can't have on the range, single singation and the touch of the Babajan. With your good each other, I'm catching to make other professors in the way to say, Alabama, the color storm and which. Shimmer with the cover of Winter and could love. Remember the Shimmer and Ramton cake as last day, look at the guys in the Shula, and what again in water, you want to remember the Shimmer by Shashu to Russia, she became the Gothic of Ramadi Munis, our child haters, a book about the Guardian, the cover the Kashi cake on, the Wopaka, Rajaman, when I want to revision the man on Kishwell, the Sashi, the Bad and Lingator, with Parvatiga Melak Major, Langa Children, Tilkachi Kati, Kumara, Lavada, to Barakwa, or the mother with a research, which collective variation to Mexico, Kodan, but the Tiji Marapet in Yellow with a research in Katrina, Mahavit is a banana shop, Nasha shipping in a Zapatan, the random with the Sangoshi and Matuna, and the Rajila, Shabaka Ram, the Vishwaraja, Tilke, Kachikal, Anna, and Tasha, Jivana Balaba, setting up a Tapatuma high business together, Shati together, Kandramdula, a chassis did on the creator, as a dinner came, Ramor saying to Raven, Sadara Kuptikada, to Ravas Aram Kopa, and Miss and K, the Bruja, and Tikanaka put the Bruja, Jahaj and Marimaktika, out there without Chitenda, but say, Sugar, single cutter, million, Jeshimere, and Natmul, CCT, and Margosa, Krapakar, Guri, ಅಶತವಾರ ಪಾಠಕರ್ಕೋ ಚೋಟಿ ಬಂದಿ ಮಾಡಿಸ್ಕೋ ಜೈ ಪಡೆಯನ್ನ ಮನ್ಸು ಹೋಯ್ಸಿ ದಿಶಾಕಿ ಗೊರ್ಸ್ ತಿಳಿಸಿದ ಸಿದ್ಧ ಹರ್ಚರ ಕಿ ಜನಾತ್ರಿ ದಿವಾಳೇನ. ಇಂದ್ರಾಣಿ ದೇವತೆಲೆ ಆರಾಧನೆ ಮಲ್ತನ ಜಾಗಿಂದ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಬಂತೇರೆ. ಒಡಿಪು ಇಂದ್ರಾಣಿ ಮುಖ್ಯ ಪ್ರಾಣ ಸಾನ್ನಿಧ್ಯೋಡು ನಡತ್ನ ಮುಕ್ತೇಸರರ ಸಂಗಮ ಕಾರ್ಯಕ್ರಮಟು ಆರ ಆಶೀರ್ವಚನ ಕೊರಿಯರೆ. ಒಡಿಪು ಇಂದ್ರಾಣಿದ ಶ್ರೀ ಮುಖ್ಯ ಪ್ರಾಣ ನಾಗದೇವಿಯರನ ಸಾನ್ನಿಧ್ಯೋಡು ನಡತ್ನ ಪಿರ ಪ್ರತಿಷ್ಠೆಯ ಬ್ರಹ್ಮಕುಂಭಾಭಿಷೇಕದಲ್ಲಿ ಕೊಡು ಸೋಮವಾರ ಮುಕ್ತೇಸರನ ಸಂಗಮ ಕಾರ್ಯಕ್ರಮ ನಡೆತಂದೆ. ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಜಯಕರ ಶೆಟ್ಟಿ ಇಂದ್ರಾಳಿ ಎದುಕೊಂದು ಸುರೂತ ಪಾತ್ರ ಪಂಡಿರು. ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಮುಕ್ತೇಸರನ ಸುಗಮ ಸಭೆನು ಉದಿಪನ ಮಲ್ತೇರು. ಸ್ವಾಮೀಜಿರ ಆಶೀರ್ವಚನ ಕೊರ್ದು ಇಂದ್ರಾಣಿ ಪಂಡ ಶಚಿದೇವಿ ಆರಾಧನೆ ಮಲ್ತನ ಕ್ಷೇತ್ರ ಒಂದು ದೇವತೆಲೆ ಆರಾಧನೆ ಮಲ್ತನ ಜಾಗೆ ಆಯ್ ನಡೆದವರ ಬೇತೆ ಮಾತ ಕ್ಷೇತ್ರ ಹಿಡಿದು ಎಡ್ಡೆ ಫಲ ಮುಲ್ಪತಿ ಕುಣ್ಣೊಂದು ಪಂಡಿರು. ವಿದ್ವಾನ್ ಕೆಪಿ ಕುಮಾರಗುರು ತಂತ್ರಿ ಧಾರ್ಮಿಕ ಉಪನ್ಯಾಸ ಕೊಡ್ದು ದೇವಸ್ಥಾನದ ಮೂಲ ಉದ್ದೇಶ ಬೊಕ ನಮ್ಮ ದೇವಸ್ಥಾನಗೂ ಪೋಪುನೆ ದಾಯವೆಂದು ತಿರಿಯೋಂಜಿಂಡ ದೇವಸ್ಥಾನ ಕಟ್ಟದು ವ್ಯರ್ಥ ಜಲನಿಧಿ ಎತ್ತರದ ಜಾಗೆ ಸುದೆಬರಿ ಒಂದಿನ ಮಾತ ತೂದು ದೇವಸ್ಥಾನ ಕಟ್ಟುನು ಅಂಚಿನವಳು ದೇವೇರ್ನ ಸಾನ್ನಿಧ್ಯ ಉಪ್ಪುನು ಒಂದು ಪಂಡಿರು. ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಕುಶಲಶೆಟ್ಟಿ ಗುರುಕಾರ್ಮೆ ವಹಿಸಿದಿತ್ತೇರು. ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ವಿಜಯರಾಘವ, ಮಣಿಪಾಲ ಪ್ರಸನ್ನ ಗಣಪತಿ ದೇವಸ್ಥಾನದ ಪಿಜಿ ಪಂಡಿತ್, ಪಣಿಯಾಡಿ ಅನಂತ ಪದ್ಮನಾಭ ದೇವಸ್ಥಾನದ ನಾಗರಾಜ ಆಚಾರ್ಯ, ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ಮಾಧವ ಬನ್ನಂಜೆ, ಮಲೆಜುಮಾಲಿ ದೇವಸ್ಥಾನದ ಪುನರ್ನಿರ್ಮಾಣ ಸಮಿತಿ ಗುರುಕಾರ್ಯರು ದೇವಿಚರಣ್ ಕಾವ, ಮಣಿಪಾಲ ಬಬ್ಬುಸ್ವಾಮಿ ದೇವಸ್ಥಾನದ ಗುರುಕಾರ್ಯರು ಶ್ರೀನಿವಾಸ ಪೂಜಾರಿ, ಆನಂದ ನಾಯಕ್, ದಯಾನಂದ ನಾಯಕ್, ಗೋಪಾಲ ಪೂಜಾರಿ, ದಿನೇಶ್ ಶೆಟ್ಟಿ ಇಂಚ ಬೇತೆ ಬೇತೆ ದೇವಸ್ಥಾನದ ಮುಖ್ಯಸ್ಥರು, ಆಡಳಿತ ಮುಕ್ತೇಸರರು ಬೊಕ ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಭೂಪತಿ ಶೆಟ್ಟಿ, ರತ್ನಾಕರ ಇಂದ್ರಾಳಿ ಸಭೆಟು ಪಾಲ್ದೊಂಡಿರು. ಮಧ್ವಾಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ಗ್ರಂಥಗಳಲ್ಲಿ ಹೇಳಿದ್ದಾರೆ, ಈ ಭೂಮಿಯಲ್ಲಿ ಮುಕ್ಕೋಟಿ ತೀರ್ಥಗಳಿವೆ. ಪ್ರಾಣದೇವರು ಕೂಡ ಮುಕ್ಕೋಟಿ ರೂಪಗಳನ್ನು ಧರಿಸಿ ಈ ತೀರ್ಥಗಳಲ್ಲೆಲ್ಲ ಸನ್ನಿಹಿತರಾಗಿ ಇದ್ದುಕೊಂಡು ಆ ತೀರ್ಥಗಳ ಪಾವಿತ್ರ್ಯವನ್ನು ಉಳಿಸಿಕೊಳ್ತಾರೆ. ಇರದೇ ಇದ್ದರೆ ಈ ಕಲಿಕಾಲದಲ್ಲಿ ಎಲ್ಲ ತೀರ್ಥಗಳು ಭ್ರಷ್ಟವಾಗ್ತದೆ. ಹಾಗಾಗಬಾರ್ದು. ಈ ಕ್ಷೇತ್ರಗಳು ಪುಣ್ಯಕ ಕ್ಷೇತ್ರಗಳಾಗಿ ಉಳಿಬೇಕು. ಬಂದ ಭಕ್ತರಿಗೆ
ಸುಕೃತ ಸಂಪಾದನೆ ಆಗಬೇಕು ಎಂಬ ಕಾರಣದಿಂದ ಪ್ರಾಣದೇವರ ಸನ್ನಿಹಿತರಾಗಿ ಇದ್ದುಕೊಂಡು ಇತರ ದೇವತೆಗಳಿಗೆ ಪ್ರೇರಣೆ ಮಾಡಿ ಆ ಕ್ಷೇತ್ರದ ಒಂದು ಪಾವಿತ್ರ್ಯವನ್ನು ಉಳಿಸಿಕೊಳ್ತಾರೆ. ಎಲ್ಲಿಂದಲೂ ಅಲ್ಲಿ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಶಾಸ್ತ್ರ ವಿಧಿಸಲಿಲ್ಲ. ತೀರ್ಥಾಂತೆ ತಟಿನಿ ತಟೆ ಜಲನಿದೇಹೆ ತೀರೆ ಸರಿತ್ ಸಂಗಮೆ ಕೆಲವೆಲ್ಲ ನಿಯಮಗಳನ್ನು ನಿರ್ಣಯಿಸಿದ್ದಾರೆ. ನೀರು ಹರಿದು ಬರುವ ಜಾಗ, ಎರಡು ಕಡೆಯಿಂದ ನೀರು ಒಟ್ಟಾಗುವಂತಹ ಪ್ರದೇಶ, ಎತ್ತರದ ಭೂಮಿ, ಜಲನಿದೇಹೆ ತೀರೆ ಸರಿತ್ ಸಂಗಮೆ, ಇದೆಲ್ಲ ಪ್ರದೇಶಗಳನ್ನು ನೋಡಿಕೊಂಡು ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕಂತೆ. ಕಾರಣ ಏನು ಅಂತ ಕೇಳಿದರೆ, ಪ್ರಾಕೃತಿಕವಾಗಿ ಸಹಜವಾಗಿ ಅಲ್ಲಿ ಅಂತಹ ಭೂಮಿಯಲ್ಲಿ ದೇವರ ಚೈತನ್ಯವು ಸಹಜವಾಗಿ ಇರ್ತದೆ ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು, ಸಹಜವಾಗಿ ಎಲ್ಲಿ ದಿವ್ಯತ್ವ ದೇವರ ಸಾನ್ನಿಧ್ಯ ಎನ್ನತಕ್ಕಂತಹದ್ದು ಇರ್ತದೋ ಅಲ್ಲಿ ನಾವು ದೇವರಿಗೆ ದೇವಾಲಯವನ್ನು ಕಟ್ಟಿ ದೇವರನ್ನು ಆರಾಧಿಸಿದಾಗ ಅದಕ್ಕೆ ಒಂದು ಪೂರ್ಣತೆ ಎನ್ನುವಂತಹದ್ದು ಬರ್ತದೆ. ಕುಡ್ಲ ಕುಂಜತ್ತ ಬೈಲ್ದ ಕೊರಂಗಿಬೈಲ್ ಆರ್ತಿ ಒಡಲ್ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಕೊಡು ಪುದೆಕಾಣಿಕೆ ಮೆರವಣಿಗೆ ನಡಪಾದಿತ್ತೇರು. ಈ ಪೊರ್ತುಡು ಮುಸ್ಲಿಂ ಬಂಧುಲು ಹಿಂದೂ ಮುಸ್ಲಿಂ ಎಡ್ಡೆಪ್ಪುಗು ಸಾಕ್ಷಿ ಆತೇರು. ಕುಡ್ಲ ಕುಂಜತ್ತ ಬೈಲ್ ಕೊರಂಗಿ ಬೈಲ್ ಆರ್ತಿ ಒಡಲ್ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಕೊಡು ಪುದೆಕಾಣಿಕೆ ಮೆರವಣಿಗೆ ನಡಪಾದಿತ್ತೇರು. ದಕ್ಷಿಣ ಕನ್ನಡ ಜಿಲ್ಲೆಡು ಧರ್ಮದ ನಡುಟು ಕೆಲವೇರು ವಿಸತ ಬಿತ್ತು ಪಗಿಕ ಕಾರಣಾಪನ ಇಂಚಿಪದ ವರ್ಷಲೆಡು ಧರ್ಮದ ಉಲಾಯಿ ಎಡ್ಡೆಪ್ಪು ಕಾತೊನ್ನ ಸಂಗತಿಗೆ ಈ ಮೆರವಣಿಗೆ ಸಾಕ್ಷಿ ಆದಿತ್ತಂಡೆ. ಕುಂಜತ್ತ ಬೈಲು ಕೊರಂಗಿ ಬೈಲು ಪರಿಸರದ ಮುಸಲ್ಮಾನರು ಧರ್ಮ ಎಡ್ಡೆಪ್ಪದ ಸಂದೇಶ ಸಾರ್ದಿರು. ಒಂದು ನಮ್ಮೊನೆ ಕಾರ್ಯಕ್ರಮ ಅಂದು ಪನ್ಪುಣಂಚ ಕಾರ್ಯಕ್ರಮಟು ಪಾಲ್ದೆ ತೊಂಡಿರು. ಮೆರವಣಿಗೆಡು ಬಚ್ಚದು ಬತ್ತನಕ್ಲೆಗ್ ಬಾಜಿಲ್ಗ್ ಸಂಪುದ ಆಸರನು ಮಾರ್ಗದ ಬರಿಟು ವ್ಯವಸ್ಥೆ ಮಲ್ತದು ಬ್ರಹ್ಮಕಲಶದ ಬಗೆಟು ಖುಷಿ ಪಟ್ಟೊಂಡಿರು. ಗುರ್ಕಾರ್ಲು ಪದಾಧಿಕಾರಿಲು ಬೊಕ ಸರ್ವ ಸದಸ್ಯರು ಮಸ್ಜಿದುರ್ ರಹಮಾನ್ ಅಲ್ ರಿಫಾಯಿಯ ಇರ್ಷಾದುಲ್ ಇಸ್ಲಾಂ ಮದ್ರಸಾ ಅತ್ರ ಬೈಲು ಕುಂಜತ್ತ ಬೈಲು ಪನ್ಪುಣ ಮಾಮಲ್ಲ ಬ್ಯಾನರ್ ಪಾಡ್ದಿತ್ತೇರು. ಈ ಧಾರ್ಮಿಕ ಕಾರ್ಯಕ್ರಮಕ್ಕೂ ಎಡ್ಡೆಪ್ ಬಯಕುನ ಮುಸ್ಲಿಂ ಬಾಂಧವಿರು ಅತ್ರ ಬೈಲು ಪನ್ಪುಣ ಕನ್ನಡ ಭಾಷೆಡು ಬ್ಯಾನರ್ ಬರಿದು ಪಾಡ್ದು ಎಡ್ಡೆಪ್ ಬಯಕದಿರು. ಒಂದು ಮಾತೆರ್ನಲ ಗುಮನ ಒಯ್ತದ್ನ ಮಾತ್ರ ಅತ್ತು ಮೆಚ್ಚುಗೆಗೆ ಸಂದದಂಡ. ಸುರತ್ಕಲ್ ಸೂರಿಂಜದ ಬೊಳ್ಳಾರಗುತ್ತು ಬಾಕಿ ಮಾರ್ಕಂಡೋಡು ಬೊಳ್ಳಾರಗೋಳಿ ಪಂಚದೈವಲಿನ ನೇಮ ನಡೆಸುತ್ತಿದ್ದು ಆದಿನ ದಿನ ಅಂಗರೆ ರಾತ್ರಿ ಪಂಜ ಪುಂಡು ಜಾರಿಗೆ ಜಾರಂದಾಯ ಬಂಟ ದೈವಲನ ನೇಮ ಬೊಕ್ಕ ಕೋಡ್ದಬ್ಬು ಬೊಕ್ಕ ಜಾರಂದಾಯನ ಭೇಟಿ ನಡೆತ್ತದೆ. ಇರುವೇರು ದೈವಲಿನ ವಿಚಾರಡು ಉಂಡಾಯಿನ ಓದಂಡನು ಮೂವೇರು ದೈವಲು ಪರಿಹಾರ ಮಲ್ತನ ನೆಂಪುಗಾದು ಸುರತ್ಕಲ್ ಸೂರಿಂಜದ ಬೊಳ್ಳಾರಗುತ್ತು ಬಾಕಿ ಮಾರ್ಕಂಡೋಡು ಬೊಳ್ಳಾರಗೋಳಿ ಪಂಚದೈವಲಿನ ನೇಮ ಏಪ್ರಿಲ್ 2 ಎಣ್ಮ ಮುಟ್ಟ ನಡೆಸುತ್ತಿದ್ದು ಆಜಿನ ದಿನ ಅಂಗಾರ ರಾತ್ರಿ ಪಂಜ ಪುಂಡು ಜಾರಿಗೆ ಜಾರಂದಾಯ ಬಂಟ ದೈವಲಿನ ನೇಮ ಬೊಕ್ಕ 2 ಗಂಟೆ ರಾತ್ರಿಗೆ ಕೋಡದಬ್ಬು ಬೊಕ್ಕ ಜಾರಂದಾಯ ದೈವಲಿನ ಭೇಟಿ ನಡೆತಂಡು. ಬುಧವಾರ ಕಾಂಡೆ ಭಂಡಾರ ಜತ್ತಂಡು. ಗಡಿಪತ್ತನಾರು ಮಿತ್ತೋಡಿ ಅರಸುಮನೆ ಅಶೋಕ ಪಯ್ಯುವ ಹೆಗ್ಡೆ, ತಿಬಾರ್ ಗುತ್ತಿನಾರು ಉಮೇಶ ಎನ್ ಶೆಟ್ಟಿ, ಶಿಬರೂರು ಕೊಡಮಂದಾಯ ದೈವಸ್ಥಾನವು ಸಂಬಂಧಪಟ್ಟ ನಕ್ಲು, ದೇಲಂತ ಬುಟ್ಟು ಗ್ರಾಮದಕ್ಲು, ಪಂಜದ ಗುತ್ತು ಮನೆತನದಕ್ಲು, ಬೊಳ್ಳಾರು ಗುತ್ತು ಕುಟುಂಬದಕ್ಲು, ಕುತೆತೂರು ಸೂರಿಂಜೆ ಶಿಬರೂರು ಬೊಕ್ಕ ಪಂಜ ಊರ ಪರ ಊರ ಭಕ್ತರು ನೇಮತೂದು ಬೂಲ್ಯದ ತೊಂಡಿರು.
ಸಂಪತ್ತು ಬೊಕ್ಕ ಆಪತ್ತು ಸಜ್ಜನರಿಗೆ ಬರ್ಕೊಂಡು ಅತ್ತಂದೆ ಹಾಳು ಜನಕ್ಲಿಗೆ ಅತ್ತಂದು ಸೋದೆ ಮಠಾಧೀಶರು ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಿರ್ ಪಂತರು ಕುಡ್ಲಡ ಅಂಗಾರ ಬಯ್ಯಗ್ ದೈವಜ್ಞ ಗುರುವಂದನ ದೀಸರು ಗುರುವಂದನದಿಂದ ಆರು ಆಶೀರ್ವಚನ ಕುರಿಯರು. ದೈವಜ್ಞ ಬ್ರಾಹ್ಮಣ ಶಿಷ್ಯವೃಂದ ದಕ್ಷಿಣ ಕನ್ನಡ ಜಿಲ್ಲೆದ ನೆಟ್ಟು ಅಂಗಾರೆ ಬಯ್ಯಗ್ ಸೋದೆ ಮಠಾಧೀಶರು ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಿರಿಗೆ ಕುಡ್ಲದ ಶರವ್ ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನದ ಸಭಾಭವನಡು ದೈವಜ್ಞ ಗುರುವಂದನ ಮಲ್ಲಲೆ ಸಾಟಣೆ ಮಂತಿತ್ತೇರು. ಕಾರ್ಯಕ್ರಮ ದುಂಬತ ಡೊಂಗರಕೇರಿ ಕೆನರ ಹೈಸ್ಕೂಲ್ ಸರ್ಕಲ್ ಪಡೆದು ಶರವ್ ಮಹಾಗಣಪತಿ ದೇವಸ್ಥಾನ ಮುಟ್ಟ ಸ್ವಾಮೀಜಿರನ್ನು ಶೋಭಾಯಾತ್ರೆ ಎದುಕೊಂಡು ಸಭಾಂಗನೋಡು ಸುರುಕು ಭೂತಾರಾಜರನ ಪೂಜೆ ಮಂತೇರು. ದಕ್ಷಿಣ ಕನ್ನಡ ಜಿಲ್ಲೆದ ಮಾತಾ ದೈವಜ್ಞ ಬಂದುಲೆಡ್ದು ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿರಿಗೆ ಬಂಗಾರ ಅಭಿಷೇಕ ಪುರ್ಪಾಭಿಷೇಕ ಮಂತದು ಗುರುವಂದನೆ ಸಂದೈತ ಮಂತೇರು. ಸ್ವಾಮೀಜಿರು ಆಶೀರ್ವಚನ ಕುರ್ದು ಸಂಪತ್ತು ಬೊಕ್ಕ ಆಪತ್ತು ಸಜ್ಜನರಿಗೆ ಬರ್ಪುಂಡ ತಂದೆ ಹಾಳು ಜನಕ್ಲಿಗೆ ಅತ್ತು ಆಪತ್ತು ಬನ್ನಗ ದೇವಿರು ಗುರುಕ್ಲಿನ ಪಾದನು ಪತ್ತಂಡ ಪರಿಹಾರ ಆಪಡು ಒಂದಕ್ಕೆ ಉದಾಹರಣೆ ವಾದಿರಾಜ ಗುರು ಸಾರ್ವಭೌಮಿರು ಎಂದು ಪಂಡಿರೆ ಭಕ್ತಿ ಸಾಧಕ್ಕೆ ಎಂಚ ಬದುಕೊಡುಂದು ವಾದಿರಾಜ ಗುರು ಸಾರ್ವಭೌಮಿರು ತೋಜಾತಿರು. ಆರು ಹಯಗ್ರೀವ ದೇವರನ್ನ ಅಡಿಟ್ಟುಕೊಳ್ಳುವುದು ಭಗವಂತನ ಓಲ್ಲಾಬುಡ್ದು ಪೋವಡೆ ಎಂದು ಪನ್ಪುನ ಸಂದೇಶನು ನಮ್ಮ ಬದುಕು ಕೊಡ್ತಿರಂದು ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಿರು ಪಂಡಿರು. ದೈವಜ್ಞ ಬ್ರಾಹ್ಮಣ ಶಿಷ್ಯವೃಂದದ ಗುರು ಕಾರ್ಯರು ರವೀಂದ್ರ ಶೇಟ್, ಕಾರ್ಯಂತ್ರಿ ಎಸ್ ವಿನೋದ್ ಕುಮಾರ್ ಶೇಟ್, ಜೊತೆ ಕಾರ್ಯಂತ್ರಿ ಅನಿಲ್ ಸದಾನಂದ ಶೇಟ್, ಕಾರ್ಯತುವನ್ನಾರ ಎಂ ಪ್ರಶಾಂತ್ ಶೇಟ್, ಬೊಕ್ಕ ಜೊತೆ ಕಾರ್ಯತುವನ್ನಾರ ಎಂ ನಿಶಾಂತ್ ಶೇಟ್, ಜೊತೆ ಪಣವ ಗುರು ಕಾರ್ಯರು ಗಣೇಶ್ KKR ಶೇಟ್, ಕಲ್ಕುರ ಪ್ರತಿಷ್ಠಾನದ ಗುರು ಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕುರ ಗುರುವಂದನ ಲೇಸಿದ್ದಾರೆ. ಸುಧಾಕರ್ ರಾವ್ ಪೇಜ್ ಅವರ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಸಮಾಜದಲ್ಲಿ ಸಜ್ಜನರಿಗೆ ಮಾತ್ರ ಆಪತ್ತುಗಳು ಬರ್ತದೆ, ಅದೇ ರೀತಿಯಾಗಿ ಸಂಪತ್ತುಗಳು ಬರ್ತದೆ ಹೊರತು ದುಷ್ಟರಿಗೆ ಎಂದೂ ಆಪತ್ತುಗಳು ಬರುವುದಿಲ್ಲ ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ಸಜ್ಜನರಿಗೆ ಆಪತ್ತು ಬರ್ತಾ ಉಂಟು ಅಂತಾದರೆ ಈ ಆಪತ್ತಿನಿಂದ ನಾವೆಲ್ಲ ಪರಿಹಾರ ಮಾಡಿಕೊಳ್ಳುವುದು ಹೇಗೆ? ಅದಕ್ಕೆ ಹಿರಿಯರು ಹೇಳಿಕೊಟ್ರು, ಈ ಆಪತ್ತುಗಳು ಬಂದಾಗ ಸಜ್ಜನರು ಮಾಡಬೇಕಾದಂತಹ ಮೊದಲ ಕೆಲಸ ಏನು ಅಂದ್ರೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಹೇಳಿ ಭಗವಂತನ ಪಾದವನ್ನೇ ನಾವು ಮೊದಲು ಆಶ್ರಯಿಸಬೇಕಂತೆ. ದೇವರ ಗುರುಗಳ ಪಾದವನ್ನು ಯಾರು ಆಶ್ರಯಿಸಿದ್ದಾರೋ ಅವರಿಗೆ ಯಾವ ಆಪತ್ತು ಕೂಡ ಬಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಹಿರಿಯರು ತೋರಿಸಿಕೊಟ್ಟಿದ್ದಾರೆ. ಇದಕ್ಕೊಂದು ಒಳ್ಳೆಯ ನಿದರ್ಶನ ಯಾರು ಅಂದ್ರೆ ನಮ್ಮ ಗುರುಗಳಾದಂತಹ ವಾದಿರಾಜ ಗುರು ಸಾರ್ವಭೌಮರು. ಒಬ್ಬ ಭಕ್ತನಾದವನು, ಒಬ್ಬ ಸಾಧಕನಾದವನು ಯಾವ ರೀತಿಯಾಗಿ ಬದುಕಬೇಕು ಜಗತ್ತಿನಲ್ಲಿ ಅಂತ ನಮಗೊಂದು ಮಾದರಿ ವ್ಯಕ್ತಿತ್ವ ಅಂತಿದ್ರೆ ಅದು ನಮ್ಮ ವಾದಿರಾಜ ಗುರು ಸಾರ್ವಭೌಮರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ನೆಲೆಟ್ಟು ಕುಡ್ಲದ ಉರುವಷ್ಟೂರು ತುಳು ಭವನಡು ತೆಲಿಕೆ ನಲಿಕೆ ಜೋಕ್ಲಿನ ಆಟಕೂಟ ಪಂಪನ ಜೋಕ್ಲಿನ ಅರೆಗಲದ ಶಿಬಿರ ಏಪ್ರಿಲ್ 13-18 ಮುಟ್ಟ ನಡಪೆರುಂಡು. 4-7 ಕ್ಲಾಸ್ ಮುಟ್ಟದ ಜೋಕ್ಲಿ ಕಾಂಡೆ 10-4 ಗಂಟೆ ಮುಟ್ಟ ಈ ಧರ್ಮದ ಶಿಬಿರ ನಡಪಡು. ಪುದರ್ ಕೊರಿಯರೆ ಏಪ್ರಿಲ್ 10 ಅಕಿರದ ದಿನ ಅಂದು ತುಳು ಸಾಹಿತ್ಯ ಅಕಾಡೆಮಿದ ಪ್ರಕಟಣೆ ತಿರಿಪಾದಿರು. ಇಡಗಿನಿಂದ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ಮೇರು.